ವಿದ್ಯಾಕಾಶಿ ವಿದ್ಯಾಕಾಶಿ ಅಂತ ಹೆಸರನ್ನು ಹೊಂದಿರುವಂತಹ ಮೂಡಬಿದ್ರೆಯನ್ನು ಸ್ವಚ್ಛ ಮೂಡಬಿದ್ರೆ ಮಾಡಬೇಕು ಅನ್ನೋದು ಜವನೇರ್ ಬೆದ್ರದ ಸಂಘಟನೆಯ ಮತ್ತೊಂದು ಕನಸಾಗಿದೆ. ಈ ಸಂಘಟನೆ ಹಲವಾರು ರೀತಿಯಲ್ಲಿ ಪ್ರತಿ ಆದಿತ್ಯವಾರ ಬಂದು ಈ ನಿಟ್ಟಿನಲ್ಲಿ ಕೆಲಸ ಮಾಡೋದು, ಸ್ವಚ್ಛತೆಯನ್ನು ಮಾಡುವಂತಹ ಕಾರ್ಯಗಳನ್ನು ಮಾಡ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಜವನೇರ್ ಬೆದ್ರೆ ಸಂಘಟನೆಯ ಸದಸ್ಯರಾದಂತಹ ಹರಿಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಈ ವಾರ ಎಲ್ಲಿ ನಡೀತಾ ಇದೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ? ಎಷ್ಟನೆಯ ಕಾರ್ಯಕ್ರಮ ಇದು? ಜವನೇರ್ ಬೆದ್ರದ ವತಿಯಿಂದ ನಡೆಯುವಂಥದ್ದು ಇದು 69ನೇ ವಾರದ್ದು. ನಾವು ನಿರಂತರವಾಗಿ, ಅದು ಮಳೆ ಇರಲಿ, ಗಾಳಿ ಇರಲಿ, ಬೇಸಿಗೆಯಲ್ಲಿ ಯಾವುದೇ ಸಮಯದಲ್ಲಿ ಕೂಡ ನಿರಂತರವಾಗಿ ನಡೀತಾ ಇದೆ. 69ನೇ ವಾರ ಪೂರೈಸಿದ್ದೇವೆ. ನಾವು ಪೂರೈಸ್ತೇವೆ, ನಮ್ಮ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ನಾವು ಜನರಿಗೋಸ್ಕರ ಒಂದು ಎವರ್ನೆಸ್ಗೋಸ್ಕರ ಮಾಡ್ತಾ ಇದ್ದೇವೆ ಬಿಟ್ಟರೆ ನಾವು ಕೆಲಸದವರಲ್ಲ. ಯಾಕಂತೇಳಿದರೆ ನಮ್ಮದು ಈಗ ಟೀಮಿನಲ್ಲಿ 40ರಿಂದ 45, 50 ಜನ ಬಂದು ನಮ್ಮಲ್ಲಿ ಪ್ರತಿ ವಾರ ಈ ಕ್ಲೀನಪ್ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಮಾಡೋದು ನಮ್ಮನ್ನು ನೋಡಿ ಜನರು ಅದನ್ನು ಕಲಿಬೇಕು. ಯಾಕಂತ ಹೇಳಿದರೆ ಈಗಿನ ಇದರಲ್ಲಿ ಏನಂತ ಹೇಳಿದರೆ ಒಂದು ವಿದ್ಯಾವಂತರು ಕೂಡ ಒಂದು ರೋಡಲ್ಲಿ ಹೋಗಬೇಕಾದ್ರೆ ಒಂದು ಏನು ನೀರಿನ ಬಾಟ್ಲಿ ಆಗಲಿ ಅಥವಾ ಏನು ತಿಂಡಿಗಳನ್ನು, ಏನು ಪ್ಲಾಸ್ಟಿಕ್ಗಳನ್ನು ತಿಂದು ಕೂಡ ಅದನ್ನು ಗಾಡಿಯಲ್ಲೇ ಇಟ್ಟು ಅಂಥ ವ್ಯವಸ್ಥೆಯನ್ನು ಅವರಿಗೆ ಆ ಮನಸ್ಸಿನಲ್ಲಿ ಅವರು ಇದು ಮಾಡಿಕೊಳ್ಳಿಲ್ಲ. ಅದನ್ನು ಏನು ಮಾಡ್ತಾರೆ, ರೋಡಿಗೆ ಬಿಸಾಡ್ತಾರೆ. ಇಂಥ ಹಲವಾರು ದಿನಕ್ಕೆ ಎಷ್ಟೋ ಪ್ರವಾಸಿಗಳು ಬರ್ತಾರೆ, ಹೋಗ್ತಾರೆ. ಅವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲವನ್ನು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಗಾಡಿಯಿಂದ ಹೊರಗೇ ಬಿಸಾಡ್ತಾರೆ ಹೊರತು ಅವರು ಅದನ್ನು ಜೋಪಾನವಾಗಿ ಇಟ್ಟುಕೊಂಡ್ರೆ ನಮ್ಮ ಸ್ವಚ್ಛತೆಯಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಅದು ನಾವೇ ಸ್ವತಃ ನಾವು ಆಲೋಚನೆ ಮಾಡಿದರೆ ನಮ್ಮ ದೇಶಕ್ಕೆ ಇದು ಒಂದು ಒಳ್ಳೆಯ ಒಂದು ಸ್ವಚ್ಛತೆಯಲ್ಲಿ ಒಂದು ನಂಬರ್ 1 ಆಗಿ ತಗೊಳ್ಬೋದು ಅಂತೇಳಿ ನನ್ನ ಒಂದು ಆಸೆ. ಈ ಎಲ್ಲ ಯುವಕರ ಜೊತೆಗೆ ಪುಟ್ ಮಕ್ಕಳು ಕೂಡ ಬಂದು ಸ್ವಚ್ಛತೆಯ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಈ ಯುವ ಜನತೆಯ ಉತ್ಸಾಹಕ್ಕೆ ಏನಂತೀರ? ಅದೇ ಹೇಳಿದಲ್ಲ, ಅದು ಆ ಮಕ್ಕಳಲ್ಲಿ ನನಗೆ ಆ ಒಂದು ಸ್ವಚ್ಛತೆ ಬಗ್ಗೆ ಅವರಿಗೆ ಆ ಮಕ್ಕಳಲ್ಲಿ ಒಂದು ಅರಿವು ಮೂಡಿ ಆಗಿದೆ. ನನಗೆ ಆದಿತ್ಯವರ ಈಗ ನನಗೂ ಕೂಡ ನಾನು ಇಷ್ಟು ದೊಡ್ಡದಾಗಿದ್ದೇನೆ. ಅದು ನನ್ನ ಮನಸ್ಸಿನಲ್ಲಿ ನನಗೊಂದು ಆದಿತ್ಯವರ ಬರೋದು ಅಂತ ಹೇಳಿದರೆ ಖುಷಿ. ಇವತ್ತು ಕ್ಲೀನ್ ಮಾಡಲಿಕ್ಕಿದೆ, ಇವತ್ತು ಆ ಏರಿಯಾದಲ್ಲಿ ಕ್ಲೀನ್ ಮಾಡಲಿಕ್ಕಿದೆ, ಈ ಏರಿಯಾದಲ್ಲಿ ಕ್ಲೀನ್ ಮಾಡಲಿಕ್ಕಿದೆ. ಹಾಗೆ ಆ ಪುಟ್ಟ ಮಕ್ಕಳಿಗೆ ಕೂಡ ನೋಡಿ 6ವರೆಗೆ ಬಂದು ಆ ಮೂಡುಬಿದಿರೆಯಲ್ಲಿ ಬಂದು ಮಕ್ಕಳು ನಮಗೆ ಒಟ್ಟು ಸೇರ್ತಾರೆ. ಅದು ಕೂಡ 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ದೂರದಿಂದ ಬಂದು ಎಲ್ಲ ಮಕ್ಕಳು ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ದಾರೆ ನೋಡಿ ಅಂತ ಹೇಳಿದರೆ ನಮಗೆ ಬಹಳ ಸಂತೋಷ ಆಗ್ತಾ ಇದ್ದಾರೆ. ಹಾಗಾದರೆ ಈಗ ನೋಡಿದರೆ ಮಕ್ಕಳಲ್ಲಿಯೂ ಕೂಡ ಈ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿದೆ ಅಂತೇಳಿ ನನ್ನ ಒಂದು ಭಾವನೆ. ಪರಿಸರದಲ್ಲಿ ಇದುವರೆಗೂ ನೀವು ಸ್ವಚ್ಛತಾ ಕಾರ್ಯವನ್ನು ನಿರ್ವಹಿಸಿದ್ದೀರಾ? ಮೂಡುಬಿದಿರೆಯಲ್ಲಿ ಹೇಳಬೇಕಾದ್ರೆ 2 ವರ್ಷದ ಹಿಂದೆ ತುಂಬ ಕಸದ ರಾಶಿಗಳೇ ಇತ್ತು. ಅಲ್ಲಿ ಜನರು ಹೋಗಬೇಕಾದ್ರೆ ಮೂಗು ಮುಚ್ಚಿಯೇ ಹೋಗುವಂಥ ಒಂದು ಅಲ್ಲಿ ಇದ್ದಿತ್ತು, ಸಂದರ್ಭ ಇತ್ತು, ಅಂಥ ಸಂದರ್ಭ ಇತ್ತು. ಹಾಗೆ ಇರಬೇಕಾದ್ರೆ ಈಗ ನೋಡಿ ನೀವು ಮೂಡುಬಿದಿರೆಯಲ್ಲಿ ಎಲ್ಲಿ ಬೇಕಾದರೆ ನೋಡಿ ನೀವು ಮೂಡುಬಿದಿರೆಯಲ್ಲಿ ಅಂಥ ಕಸದ ರಾಶಿ ಇಲ್ಲ. ಕೆಲವು ಏನೋ ಒಂದು ಮನಸ್ಸು ತಲೆ ಸರಿಯಿಲ್ಲದವರು ಅಥವಾ ಏನೋ ಒಂಥರ ಇದ್ದವರು ಮಾತ್ರ ಒಂದು ಕಸದವನ್ನು ಬಿಸಾಡ್ತಾರೆ ಬಿಟ್ಟರೆ ಈಗ ಎಲ್ಲಿ ಯಾವ ರೀತಿಯಲ್ಲಿ ಮೂಲೆಗೆ ಹೋದರೂ ಕೂಡ ಮೂಡುಬಿದಿರೆ ಸ್ವಚ್ಛ ಮೂಡುಬಿದಿರೆ ಇದು ಎಲ್ಲ ಊರುಗಳಿಗಿಂತ ಮೂಡುಬಿದಿರೆ ಮಾದರಿಯಾಗಿದೆ ಅಂತ ಹೇಳಿದರೆ ನಾವು ಹೆಮ್ಮೆ ಪಡ್ತೇವೆ. ಯಾಕಂತ ಹೇಳಿದರೆ ಜವನೇರ್ ಬೆದ್ರೆ ಅಷ್ಟು ಕಷ್ಟಪಟ್ಟು ಆ ಬೆಳಿಗ್ಗೆ ಇದ್ದು ಪ್ರತಿ ಆದಿತ್ಯವಾರ ಕೂಡ ಆ ಕೆಲಸವನ್ನು ಅಮರಕೋಟೆಯವರ ಮುಖಾಂತರ ನಾವು ಮಾಡಿಸಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸ್ವಚ್ಛತಾ ಕಾರ್ಯ ಅಂದರೆ ತುಂಬಾ ಪ್ರಮುಖವಾದಂಥ, ನಮ್ಮ ಪರಿಸರ ಸ್ವಚ್ಛ ಇದ್ದರೆ ನಮ್ಮ ದೇಶವನ್ನು ಕೂಡ ನಾವು ಸ್ವಚ್ಛತೆಯ ಇಡುವಂತಹ ಒಂದು ಮನಸ್ಥಿತಿ ಬರುತ್ತೆ. ಸರ್, ಈಗ ಸ್ವಚ್ಛ ಭಾರತದ ಕನಸಲ್ಲಿ ಮೂಡುಬಿದಿರೆಯನ್ನು ನನಸು ಮಾಡಿದ್ದೀರಾ ನೀವು. ಈ ಒಂದು ತಮ್ಮ ಕಾರ್ಯಕ್ಕೆ ಅಂದರೆ ಈ ಒಂದು ಸಂಘಟನೆಯ ಕಾರ್ಯಕ್ಕೆ ಇಲ್ಲಿನ ಜನರ ಒಂದು ರೆಸ್ಪಾನ್ಸ್ ಯಾವ ರೀತಿಯಾಗಿ ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ ನಿಮಗೆ? ನಮ್ಮ ಮೂಡುಬಿದಿರೆ ಜನರತ್ತೆ ಒಳ್ಳೆಯ ಒಂದು ನಮಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಮುಂಚೆ ಏನಾಗ್ತದೆ ಅಂತ ಹೇಳಿದರೆ ಪ್ರತಿ ಅಂಗಡಿಯವರು ಕಸವನ್ನು ಅಂಗಡಿಯ ಒಳಗಿಂದ ಎಲ್ಲ ಹೊರಗೆ ತಂದು ರೋಡಲ್ಲಿ ಗುಡಿಸ್ತಾ ಇದ್ದರು. ಈಗ ಹಾಗೆ ಅಲ್ಲ. ಈಗೆಲ್ಲ ಅಂಗಡಿಯ ಕಸವನ್ನು ಅವರ ಎದುರಲ್ಲಿರುವಂಥ ಕಸವನ್ನು ಅಂಗಡಿಯ ಒಳಗೆ ಕೊಂಡೋಗಿ ಈ ಪುರಸಭೆಯ ಒಂದು ಕೆಲಸ ಮಾಡ್ತಾ ಇದೆ. ಅವರು ಪ್ರತಿ ಡೈಲಿ ಅವರು ವಾಹನಕ್ಕೆ ಕೊಂಡೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ಕೊಡ್ತಾ ಇದ್ದಾರೆ. ಜನ ಮೂಡುಬಿದಿರೆ ಜನತೆಗಳು ಸುಧಾರಿದ್ದಾರೆ. ಆದರೆ ಗ್ರಾಮಾಂತರದಲ್ಲಿ ಜನರು ಸುಧಾರಲಿಲ್ಲ, ತುಂಬ ಸುಧಾರಲಿಕ್ಕೆ. ಈಗ ನಮ್ಮ ಮೂಡುಬಿದಿರೆಯ ಹಂಡೇಲು ಸುತ್ತು ಅಂತ ಹೇಳಿಕೆ ಅಲ್ಲಿ ನಾವು ಒಮ್ಮೆ ಜವನೇರ್ ಬೆದ್ರೆ ಒಮ್ಮೆ ಕ್ಲೀನ್ ಮಾಡಿದ್ದೇವೆ. ನಾವು ಅಲ್ಲಿ ಒಮ್ಮೆ ಕ್ಲೀನ್ ಮಾಡಬೇಕಾದ್ರೆ 3 ಟ್ರ್ಯಾಕ್ಟರ್ ನಾವು ನೋಡಿರ್ಬೋದು, 2ರಿಂದ 3 ಟ್ರ್ಯಾಕ್ಟರ್ ನಾವು ಕಸವನ್ನು ರಾಶಿ ಹಾಕಿದ್ದೇವೆ. ಅದರಲ್ಲಿ ಇದ್ದದ್ದೇ ಒಳ್ಳೊಳ್ಳೆಯ ರಿಚ್ ವಸ್ತುಗಳು ಅಂತ ಹೇಳಿದರೆ ಅದು ನಮ್ಗೆ ಹೇಳಲಿಕ್ಕೆ ಅಂತ ಹೇಳಿದರೆ ಒಳ್ಳೊಳ್ಳೆ ಈ ದೊಡ್ಡ ಮಾಲ್ಗಳ ಬ್ಯಾಗ್ಗಳು ಅದರಲ್ಲಿ ತುಂಬಿಸಿ ಹಾಕಿ ಬಿಸಾಡಿದಂಥ
ತ್ಯಾಜ್ಯಗಳು ಅದರಲ್ಲಿ ಬೇಡದಿದ್ದರೆ ಅದನ್ನೆಲ್ಲ ನಾವು ಅದನ್ನು ಮುಟ್ಲಿಕ್ಕೆ ಸಾಧಾರಣ ಯಾರಿಂದಲೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಇದನ್ನು ತ್ಯಾಜ್ಯವನ್ನು ನಾವು ತೆಗೆದು 2-3 ಟ್ರ್ಯಾಕ್ಟರನ್ನು ಹಾಕಿದ್ದೇವೆ. ಆದರೆ ಪುನಃ ನೋಡಬೇಕಾದ್ರೆ ಆ ದೇಶದಲ್ಲಿ ಯಾವುದು ಹಂಡೆಲ್ ಸುತ್ತು ಪ್ರದೇಶದಲ್ಲಿ ಅದನ್ನು ನಮಗೆ ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿಯ ಜನರೇ ಸರಿಯಾಗಬೇಕು. ಅದು ಜನರು ಅಲ್ಲಿಯ ಏನಂತ ಗೊತ್ತಿಲ್ಲ ನನಗೆ, ಅವರು ಏನು ತಿಂತಾರಂತೇಳಿ ನನಗೆ ಅರ್ಥ ಆಗ್ತಿಲ್ಲ. ಈಗ ಪುನಃ ಅಂಥದ್ದೇ ಕಸ ಬಿದ್ದಿದೆ. ಅದಕ್ಕೆ ಗ್ರಾಮದ ಅಲ್ಲಿಯ ಪಂಚಾಯಿತಿಯವರೇ ಅದನ್ನು ಇದು ಮಾಡಬೇಕು. ಅದಕ್ಕೆ ನಮ್ಮ ಮತ್ತೆ ಒಳ್ಳೊಳ್ಳೆ ಲೀಡರ್ ರಾಜಕಾರಣಿಗಳಿದ್ದಾರೆ, ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದರೆ ಭಾರತ ದೇಶ ಒಳ್ಳೆಯ ಒಂದು ಸ್ವಚ್ಛತೆಯಲ್ಲಿ ಆಗ್ಬೋದು. ಆವಾಗ ನರೇಂದ್ರ ಮೋದಿ ಅವರು ಏನುಂಟು ಸ್ವಚ್ಛ ಭಾರತ ಅದನ್ನು ಕನಸಾಗಿ ಮಾಡ್ಬೋದು ಅಂತೇಳಿ ನನ್ನ ಒಂದು ಆಶೆ. ಮತ್ತೊಂದು ಮನವಿಯನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಏನಂತ ಹೇಳಿದರೆ, ಮನೆಯಲ್ಲಿರುವಂಥ ಈಗ 1, 2, 3 ಮಕ್ಕಳಿರ್ತಾರೆ ಮನೆಯಲ್ಲಿ. ಆ ಮಕ್ಕಳಿಗೆ ಪ್ರಥಮ ಶಾಲೆ ತಂದೆ ತಾಯಿಯವರು ಹೇಳಬೇಕು, ಗುರುಗಳು. ಹಾಗಿರುವಾಗ ಏನಂತ ಹೇಳಿದರೆ ಮನೆಯಲ್ಲಿ ಪಾಕೆಟ್ ಮನಿ ಅಂತ ಕೊಡ್ತಾರೆ, 100 ರೂಪಾಯಿ 500 ರೂಪಾಯಿಯನ್ನು ಕೊಡ್ತಾರೆ. ಈ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿ ಆ ಶಾಲೆ ಪಕ್ಕದಲ್ಲಿರುವಂಥ ಅಂಗಡಿಗಳಿಗೆ ಹೋಗಿ ಅಲ್ಲಿ ಲೇಸ ಅಥವಾ ಹೀಗೆ ಒಂದು ಪಾಟ್ಲಿಯಲ್ಲಿ ಒಂದು ಕುಡಿಯುವಂಥ ಪಾನೀಯಗಳು ಬಂದಿದೆ, ಅದನ್ನು ಕುಡಿದುಕೊಂಡು ತಗೊಂಡು ಹೋಗಿಕೊಂಡು ಎಲ್ಲ ಮಕ್ಕಳು ಈಗ ಒಂದೊಂದು ಸ್ಕೂಲಲ್ಲಿ 500-600 ಸ್ಕೂಲ್ ಇದ್ದರು ಒಂದೊಂದು ಏರಿಯಾದಲ್ಲಿ. ಇವರು ಏನು ಮಾಡ್ತಾರಂತೆ, ಈ ಮಕ್ಕಳು ಎಲ್ಲ ಈ ಲೇಸ್ ಪ್ಯಾಕೆಟ್ ಆಗಿರ್ಬೋದು, ಬಿಸ್ಕಿಟ್ ಆಗಿರ್ಬೋದು, ಐಸ್ ಕ್ರೀಮ್ ಇದಾಗಿರ್ಬೋದು, ಪೆಪ್ಸಿ ಆಗಿರ್ಬೋದು, ಎಲ್ಲವನ್ನು ಅಲ್ಲಿಂದ ತಗೊಂಡು ತಿಂದುಕೊಂಡು ರೋಡಲ್ಲೇ ತಿಂದುಕೊಂಡು ಹೋಗಬೇಕಾದ್ರೆ ಏನು ಮಾಡ್ತಾರೆ ಅಂತ ಹೇಳಿದರೆ, ರೋಡಲ್ಲೇ ಬಿಸಾಡ್ತಾರೆ. ರೋಡಲ್ಲೇ ಇದರಿಂದ ತುಂಬ ನಮಗೀಗ ತೊಂದರೆ ಆಗಿದ್ದು, ಒಂದು ದೊಡ್ಡವರು ತಿಳಿದವರು ಏನಂತ ಹೇಳಿದ್ರು, ಒಂದು ಪಾನ್ ಪರಾಗ ತಿಂತಾರೆ. ಆ ಪಾನ್ ಪರಾಗವನ್ನು ಡ್ರಿಂಕ್ಸ್ ಮಾಡಿಕೊಂಡು ತುಂಬ ಈಗ ನೋಡಿ ನಮ್ಮ ಈ ಏರಿಯಾದಲ್ಲಿ ಒಂದು ಸೊರಜೆ ಮೈದಾನದಲ್ಲಿ ಆಗಿರ್ಬೋದು, ಅಷ್ಟು ಒಳ್ಳೆಯ ಮೈದಾನವನ್ನು ಅದು ಬಿಟ್ಟರೆ ಒಂದು ಹೊಸ ರಿಂಗ್ ರೋಡು ಅಲ್ಲಿ ನೋಡಬೇಕಾದ್ರೆ ಒಂದು ಮಾರುತಿ 800 ಮತ್ತು 1 ಲಕ್ಷದ ಗಾಡಿಯಲ್ಲಿ ಅವರು ಕುಡಿತಾ ಇಲ್ಲ, 10 ಲಕ್ಷ 15 ಲಕ್ಷದ ಗಾಡಿಯಲ್ಲಿ ಕುಡಿದುಕೊಂಡು ಅಲ್ಲಿರುವಂಥ ಈ ನಾನ್ ವೆಜ್ಜನ್ನು ತಿಂದುಕೊಂಡು ಅದೇ ಬಾಟ್ಲಿಯನ್ನು ಕುಡಿದು ಅದೇ ಪಕ್ಕದಲ್ಲಿ ಇಟ್ಟುಬಿಡ್ತಾರೆ. ಇದನ್ನು ನಾವು ಅವರಿಗೆ ಮನವರಿಕೆ ಮಾಡಬೇಕು. ಯಾಕಂತ ಹೇಳಿದರೆ ಎಷ್ಟೋ ಆಮೇಲೆ ಮೊನ್ನೆ ಒಂದು ಮಗು ನಡ್ಕೊಂಡು ಹೋಗಬೇಕಾದ್ರೆ, ನಾವು ಹೋಗಬೇಕಾದ್ರೆ ಜನ ಗುಂಟುಗೂಡಿದ್ದಾರೆ. ಮತ್ತು ನೋಡಬೇಕಾದ್ರೆ ಒಂದು ರೋಡಲ್ಲಿ ಹೋಗಬೇಕಾದ್ರೆ ಮಗುವಿನ ಕಾಲಿಗೆ ಬಿಯರಿದ ಬಾಟ್ಲಿ ಹೊಟ್ಟೆಯಾಗಿ ತಾಗಿಬೇಕು. ಮತ್ತು ನಾವೇ ಅದನ್ನು ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು. ಇಂಥದ್ದೆಲ್ಲ ತುಂಬ ನಡೀತಾ ಉಂಟು. ಹಾಗಿರಬೇಕಾದ್ರೆ ಇವರಿಗೆ ಈ ಮಕ್ಕಳಿಗೆ ಆಗಿರ್ಬೋದು ಅಥವಾ ಈ ಪಾನ್ ಪರಾಗ ತಿಂದು ರೋಡಲ್ಲಿ ಬಿಸಾಡೋರಿಗಾಗಿರ್ಬೋದು, ಅವರ ಹೆತ್ತವರು ಅವರಿಗೆ ಸ್ವಲ್ಪ ಮನವರಿಕೆಯನ್ನು ಮಾಡಬೇಕು. ಹಾಗೆ ಈ ಮಕ್ಕಳಿಗೆ ಏನು ಮಾಡಬೇಕಂತ ಹೇಳಿದರೆ, ಶಾಲಾ ಕಾಲೇಜುಗಳ ಪ್ರಾಂಶುಪಾಲರು ಅಥವಾ ಟೀಚರ್ಗಳು ಇದರ ಬಗ್ಗೆ ಆ ಮಕ್ಕಳಿಗೆ ಒಂದೊಂದು ದಿನಕ್ಕೆ 1 ಬಾರಿ ಆದರೂ ಕೂಡ ಅವರಿಗೆ ಮನವರಿಕೆಯನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲ ಶಾಲಾ ಪ್ರಾಂಶುಪಾಲರ ಹತ್ರ ಮತ್ತು ಶಿಕ್ಷಕರ ಹತ್ರ, ಟೀಚರರ ಹತ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಖಂಡಿತವಾಗ್ಲೂ ಸರ್, ಈ ಒಂದು ಕಾರ್ಯ ಸ್ವಚ್ಛ ಭಾರತದ ಕನಸು, ಸ್ವಚ್ಛ ಮೂಡಬಿದ್ರೆ ಕನಸು ನನಸಾಗಲಿ ಅಂತ ನಾವು ಕೂಡ ಆಶಿಸ್ವಿ. ಮುಂದುವರಲಿ ನಿಮ್ಮ ಈ ಒಂದು ಕಾರ್ಯಗಳು. ಧನ್ಯವಾದಗಳು ನಮ್ಮ ಜೊತೆ ಮಾತಾಡ್ತಾರೆ. ಮೂಡಬಿದ್ರೆ ಅಂದರೆ ಜೈನ ಕಾಶಿ, ಬಸದಿಗಳ ನಾಡು ಅಂತ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಸಾಕಷ್ಟು ಐತಿಹಾಸಿಕತೆಯನ್ನು ಉಳ್ಳಂತಹ ಪ್ರದೇಶ ಇದು. ಈ ಪ್ರದೇಶದ ಐತಿಹಾಸಿಕತೆಯನ್ನು ಜನರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಲ್ಲಿ ಸಾಕಷ್ಟು ಕಾರ್ಯಗಳನ್ನು ಜವನರ್ಬೆದ್ರೆ ಸಂಘಟನೆ ಮಾಡ್ತಾ ಇದೆ. ಯಾವ ರೀತಿಯಾಗಿ ಕಾರ್ಯ ಮಾಡ್ತಾ ಇದೆ ಅನ್ನೋದನ್ನು ನಮಗೆ ಹೇಳೋದಕ್ಕೆ ಜವನರ್ಬೆದ್ರೆ ಸಂಘಟನೆಯ ಸದಸ್ಯರಾದಂತಹ ರಾಜೇಶ್ ಅವರು ಮಾತಾಡ್ತಾರೆ. ಸರ್ ನಮಸ್ತೆ. ಐತಿಹಾಸಿಕತೆಯನ್ನು ಉಳಿಸುವಲ್ಲಿ ಜವನರ್ಬೆದ್ರೆ ಸಂಘಟನೆಯ ಪಾತ್ರ ಏನು ಹೇಳ್ತೀರಾ ಈ ಬಗ್ಗೆ? ಸಾಕ್ತಾನೆ ಹೇಳಿದ್ವಿ, ಸ್ವಚ್ಛತೆಯ ಬಗ್ಗೆ ಮಾತಾಡಿದ್ವಿ, ರಾಷ್ಟ್ರೀಯತೆ ಬಗ್ಗೆ ಮಾತಾಡಿದ್ವಿ, ಹೋರಾಟದ ಬಗ್ಗೆ ಮಾತಾಡಿದ್ವಿ. ಇನ್ನು ಕೂಡ ಹಲವು ಪ್ರವೃತ್ತಿಗಳು ಜವನರ್ಬೆದ್ರೆ ಸಂಘಟನೆಯಲ್ಲಿದೆ. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಈ ಸಂಘಟನೆ ಸಾಕಷ್ಟು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಜವನರ್ಬೆದ್ರೆ ಸಂಘಟನೆಯ ಆರೋಗ್ಯದ ಬಗ್ಗೆ ಒಂದು ಪ್ರಮುಖ ಕಾರ್ಯ ನಿರ್ವಹಿಸ್ತಾ ಇರುವಂತಹ ಸವಿತಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ಓಕೆ, ಆರೋಗ್ಯದ ವಿಚಾರದಲ್ಲಿ ಜವನರ್ಬೆದ್ರೆ ಸಂಘಟನೆ ಯಾವ ರೀತಿಯ ಕೆಲಸಗಳನ್ನು ಮಾಡ್ತಾ ಇದೆ? ಮೂಡುಬಿದ್ರೆಯಲ್ಲಿ ಹನುಮಾನ್ ದೇವಸ್ಥಾನದ ಹಿಂದುಗಡೆ ಆರೋಗ್ಯ ತಪಾಸಣೆಗೆ ಅಂತ ಅದರಲ್ಲಿ ಮುನ್ಸಿಪಾಲ್ಟಿಯ ಒಂದು 50 ಜನರಿಗೆ ಶಿಬಿರಗಳನ್ನು ಅಂದರೆ ಹೀಗೆ ಮೆಡಿಕಲ್ ಚೆಕಪ್ ಅಂತ ಮಾಡಿಸಿದ್ವಿ. ಮತ್ತು ಲಾಸ್ಟ್ ಯುಗಾದಿ ಸಂಭ್ರಮಾಚರಣೆಯ ಟೈಮಲ್ಲಿ ಮಹಿಳಾ ಪತಂಜಲಿ ಜೊತೆ ಟೈಅಪ್ ಆಗಿ ಮಹಿಳಾ ದಿನಾಚರಣೆಯನ್ನು ಯುಗಾದಿ ಪ್ಲಸ್ ಮಹಿಳಾ ಸಾವಿರ ಕಂಬದ ಬಸದಿಯಲ್ಲಿ ಮಾಡಿಸಿದ್ವಿ. ಇವಾಗಲೇ 2 ಕಡೆ ಒಂದು ಪ್ಯಾರಲೈಸ್ ಆದ ಮಗು, ಒಬ್ಬರು ಏಜ್, ಅವರು ಫುಲ್ಲು ಡಾಕ್ಟರ್ಸ್ ಹೇಳಿದರು ಅವರಿಗಿನ್ನು ಯಾವುದು ಎದ್ದು ಹೋಗುವಾಗೆ ಇಲ್ಲ, ಬೆಡ್ ರೆಸ್ಟಲ್ಲೇ ಇದ್ದರು. ಹಾಗೆ ನೆಕ್ಸ್ಟ್ ನಮ್ಮ ಹತ್ರ ಹೇಳಿದರು ಹೀಗೆ ಅಂತ. ಅದಕ್ಕೆ ನಾವು ಹೋಗಿ ಅಲ್ಲಿ ನೋಡಿದಾಗ ಅವರಿಗೆ ಪ್ರಾಣಾಯಾಮ ಎಲ್ಲ ಮಾಡಿಸಿ ಅವರು ಇವಾಗ ಓಡಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು 4.5 ವರ್ಷದ ಮಗು, ಅಂಗವಿಕಲ ಮಗು, ಅದಕ್ಕೆ ನಾವು ಕೆಲವು ಆಸನಗಳನ್ನು ಮತ್ತು ಪ್ರಾಣಾಯಾಮಗಳನ್ನು ಹೇಳಿ ಮಾಡ್ತಾ ಇದ್ದಾನೆ.
ಆದ್ರೂ ಮನೆಯವರು ತುಂಬ ತಗೊಂಡ್ರೆ ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುಧಾರಿಸ್ಬೋದು ಅಂತ ನಮ್ಮ ಅಭಿಪ್ರಾಯ. ಇನ್ನು ಅನಾರೋಗ್ಯ ಪೀಡಿತರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಸಹಾಯವನ್ನು ಮಾಡಿದೆ ಅಂತ ನಾವು ಕೇಳ್ಪಟ್ವಿ. ಯಾವ ರೀತಿಯ ಸಹಾಯ? ನುಡಿ ಸಿರಿಯಲ್ಲಿ ವೇಷ ಹಾಕಿ ನಮ್ಮ ಸಂಘಟನೆಯಿಂದಲೇ 1,00,000 ಇಲ್ಲಿಯ ಶಿರ್ತಾಡಿಯ ಒಂದು ಮಗು ಸಾನ್ವಿ ಅಂತ ಹಾರ್ಟ್ ಪೇಷಂಟ್, ಅವರಿಗೆ 1,00,000 ಕಲೆಕ್ಟ್ ಮಾಡಿ ಕೊಟ್ವಿ. ಮತ್ತು ಇನ್ನೊಂದು ಸುಪ್ರೀತ್ ಅಂತ ಚರ್ಮ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ, ಅವನಿಗೆ 2,00,000 ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ಹಾಗೆ ಇನ್ನು ತುಂಬ ಜನ ಅನಾರೋಗ್ಯರಿಗೆ 10,000 20,000 ಹಾಗೆಲ್ಲ ಕೊಡ್ತಾ ಇದ್ದೀವಿ. ಆಳ್ವಾಸ್ ನುಡಿಸಿರಿಯಲ್ಲಿ ವೇಷ ಹಾಕಿ ಹಣವನ್ನು ಮಗುವಿಗೆ ಕೊಟ್ಟಿದ್ದೆ ಅಂತ ಹೇಳಿದೆ. ಯಾರು ವೇಷ ಹಾಕಿದ್ದು? ಈ ಸಂಘಟನೆ ಸದಸ್ಯರನ್ನ? ಸಂಘಟನೆಯ ಸದಸ್ಯನೇ ಪ್ರತೀಶ್ ಅಂತ ಅವರು ಹಾಕಿ ವಿಕ್ಕಿ ಅಂತ ಅವರು ಹಾಕಿ ವೇಷ ಹಾಕಿ ಮತ್ತು ಇದಕ್ಕೆ ಕಲೆಕ್ಟ್ ಮಾಡಿ ಎಲ್ಲ ನಾವು ಕರಿಂಜಿ ಸ್ವಾಮಿಯನ್ನು ಕರೆಸಿ ಅವರ ಇದರಲ್ಲಿ ನೇತೃತ್ವದಲ್ಲಿ ನಾವು ಕೊಡಿಸಿದ್ವಿ. ಈ ರೀತಿಯಾಗಿ ಹಲವಾರು ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನು ಜವನರ್ ಬೆದ್ರೆ ಸಂಘಟನೆ ಮಾಡ್ತಾ ಇದೆ. ಧನ್ಯವಾದಗಳು ನಮ್ಮ ಜೊತೆ ಮಾತಾಡೋದಕ್ಕೆ. ಮೂಡುಬಿದ್ರೆಯ ಇತಿಹಾಸದ ಬಗ್ಗೆ ಉಲ್ಲೇಖಗಳು ನಾವು ನೋಡುವಾಗ ಮೂಡುಬಿದ್ರೆಯಲ್ಲಿ 18 ಬಸದಿ, 18 ಕೆರೆ ಮತ್ತು 18 ದೇವಸ್ಥಾನದ ಬಗ್ಗೆ ಎಲ್ಲ ಹೇಳ್ತಾರೆ ಹಿರಿಯರು, ಮತ್ತು ದಾಖಲೆಗಳಲ್ಲಿ ಕಾಣಸಿಗ್ತದೆ ನಮಗೆ. ಆದರೆ ಇಲ್ಲಿನ ಸಾಮಾನ್ಯ ಜನರಿಗೆ ಅಥವಾ 99% ಜನರಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿಯೂ ಇಲ್ಲ ಮತ್ತು ಇದರ ಬಗ್ಗೆ ಅರಿವು ಇಲ್ಲ. ನಾವು ಈ ಬಗ್ಗೆ ಆಲೋಚನೆ ಮಾಡಿ ತುಂಬ 2 ವರ್ಷದ ಮೊದಲು ಸ್ವಲ್ಪ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನೋಡಿದಾಗ ಮೂಡುಬಿದ್ರೆಯಲ್ಲಿ ಒಂದು ದೊಡ್ಡ ಕೋಟೆ ಇದೆ. ಕೋಟೆ ಬಾಗಿಲು ಅನ್ನುವ ಪ್ರದೇಶದಲ್ಲಿ ತುಂಬ ಇತಿಹಾಸ ಕೆದಕಿದಾಗ ಅದು ತುಂಬ ಹಳೆ ಕಾಲಕ್ಕೆ ಹೋಗ್ತದೆ. ಅಂದರೆ ಕೆಳದಿಯ ಸಂಸ್ಥಾನದ ರಾಜರು ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ದರ ಬಗ್ಗೆ ಉಲ್ಲೇಖವರೆಗೆ ಹೋಗ್ತದೆ. ಅದರ ಬಗ್ಗೆ ಯಾವುದೇ ಕೆಲಸ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ, ಪ್ರಾಚ್ಯವಸ್ತು ಇಲಾಖೆಯಿಂದ ಆಗಲಿಲ್ಲ. ಅದರ ಬಗ್ಗೆ ನಾವು ಸ್ವಲ್ಪ ಅದನ್ನು, ಅಂದರೆ ಅದು 3/4 ವರ್ಷ ಅದು ಆಕ್ಯುಪೈ ಆಗಿದೆ, ಬೇರೆಯವರು ಅದರ ಒಳಗೆ ಮನೆ ಕಟ್ಟಿ ಎಲ್ಲ ಆಗಿತ್ತು. ಈಗ ಅದನ್ನು ಮೊದಲೇ ಯಾರಾದರೂ ಉಳಿಸಿದರೆ ಉಳಿತಾ ಇತ್ತ ಏನೋ. ನಮ್ಮ ಜನರಿಗೆ ಅದರ ಬಗ್ಗೆ ಇತಿಹಾಸದ ಬಗ್ಗೆ ಪ್ರಜ್ಞೆ ಕಮ್ಮಿ. ನೋಡ್ತಾ ಹೋದರೆ ಈಗ ಯುವಕರು ಅಷ್ಟೇ, ನಾವು ಈ ಮೂಡುಬಿದ್ರೆ ಸುತ್ತಮುತ್ತ ಅಂತಲ್ಲ, ಎಲ್ಲಿ ಪ್ರವಾಸ ಪಿಕ್ನಿಕ್ ಅಂತ ಹೋದರೂ ನಾವು ಹೋಗ್ತೇವೆ ಹೀಗೆ. ಯಾಕೆಂದರೆ ನಮಗೆ ಜಾಲಿ ಆಗಬೇಕು, ಜಾಲಿ ಮಾಡಿ ಅಲ್ಲಿ ತಿಂದು ಕುಡಿದು ಬಿಸಾಡಿ ಬರೋದಷ್ಟೇ ವಿನ ಆ ಪ್ಲೇಸಿನ ಬಗ್ಗೆ ಒಂದು ತಿಳ್ಕೊಳ್ಳುವ, ಆ ಸ್ಥಳದ ಮಹಿಮೆ ಅಂತಲ್ಲ, ಸ್ಥಳದ ಇತಿಹಾಸದ ಬಗ್ಗೆ ಅದರ ಬಗ್ಗೆ ಕೆದಕುವ, ಅದರ ಬಗ್ಗೆ ತಿಳ್ಕೊಳ್ಳುವ ಒಂದು ಆಸಕ್ತಿ ಇಲ್ಲ. ಮತ್ತು ಅವರಿಗೆ ಪ್ರಜ್ಞೆ ಇಲ್ಲ. ಅವರು ತಿಂದು ಕುಡಿದು ಮಾಡಿ ಬರಲಿಕ್ಕೆ ಮಾತ್ರ ಅದನ್ನು ಉಪಯೋಗಿಸ್ತಾರೆ ವಿನ. ಹಾಗಾಗಿ ಮೂಡುಬಿದ್ರೆಯ ಬಗ್ಗೆ ನಮ್ಮ ಜನಕ್ಕೂ ಅಷ್ಟು ಗೊತ್ತಿಲ್ಲ ಅಥವಾ ಪ್ರಜ್ಞೆ ಇಲ್ಲ ಅವರಿಗೆ. ಎಲ್ಲೋ 1% ಜನ ತಿಳ್ಕೊಂಡಿರ್ಬೋದು, ಅವರು ಸುಮ್ಮನೆ ಇರ್ತಾರೆ. ನಾವು ತಿಳ್ಕೊಂಡಾಗ ಕೋಟೆ ಬಗ್ಗೆ ಅದು 75% ಅಲ್ಲಿ ಆಕ್ರಮಣ ಆಗಿದೆ. ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ, ಮನೆಗಳು ಕಟ್ಟಿದ್ದಾರೆ, ವ್ಯವಹಾರಗಳು ನಡೆಸ್ತಾ ಇದ್ದಾರೆ ಕೆಲವರು. ಅದು ಹೇಗೆ ರೆಕಾರ್ಡ್ ಆಯಿತು ಅದ್ರ ಬಗ್ಗೆ ಹಳೆ ರೆಕಾರ್ಡ್ ತೆಗೆದಾಗ ಅದು ಆ್ಯಕ್ಚುಲಿ ಗೌರ್ಮೆಂಟ್ ಅದು ಭೂಮಿ. ಈಗ ಕೆದಕ್ತಾ ಹೋದಾಗ ಅದು ಯಾರೋ ಏನೋ ಮಾಡಿ ಆಗಿದೆ. ಈಗ ಅದನ್ನು ತೆಗಿಸ್ಲಿಕ್ಕೆ ಬರೋದಿಲ್ಲ. ಆದರೂ ನಾವು ಅದರ ಬೆನ್ನ ಹಿಂದೆ ಬಿದ್ದು ಮುನ್ಸಿಪಾಲ್ಟಿಯಲ್ಲಿ ಅಥವಾ ತಹಸೀಲ್ದಾರ್ಗೆ ಇದು ಮನವಿ ಮಾಡಿದೆವು. ಮತ್ತು ಅದರ ಬಗ್ಗೆ ತುಂಬ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆವು. ಏನು ಮಾಡಲಿಕ್ಕೆ ಆಗಲಿಲ್ಲ. ಅದರ ಬಗ್ಗೆ ಸ್ವಲ್ಪ ನಮಗೆ ಖೇದ ಇದೆ, ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತ. ಆದರೂ ಪ್ರಯತ್ನ ಮಾಡ್ತಾ ಇದ್ದೇವೆ ಪುನಃ. ತುಂಬ 2 ವರ್ಷ ಆದ್ರೂ ಪುನಃ ಪ್ರಯತ್ನ ಬಿಟ್ಟಿಲ್ಲ. ಎಲ್ಲಿಯೋ ಸಿಕ್ಕಿದಲ್ಲಿ ನಮಗೆ ಮಾತಾಡಿ ಆ ಇತಿಹಾಸದ ಕೋಟೆಯನ್ನು ಉಳಿಸುವ ಬಗ್ಗೆ ಏನಾದರೂ ಮಾಡ್ಬೋದಾ ಅನ್ನೋ ಆಲೋಚನೆ ನಮಗೆ ಇದೆ. ಮತ್ತು ಅದನ್ನು ಮಾಡ್ತಾ ಇದ್ದೇವೆ. ಕೆಲವರು ಈಗ ನಮ್ಮ ಜೊತೆ ಸೇರಿದ್ದಾರೆ. ಅಂದರೆ ಅವರಿಗೆ ಸ್ವಲ್ಪ ಗೊತ್ತಿದ್ದವರು, ಮೂಡುಬಿದ್ರೆ ಅದರ ಬಗ್ಗೆ ಆಸಕ್ತಿ ಇರುವವರು ಸೇರಿ ಮುಂದುವರಿಸ್ತಾ ಇದ್ದಾರೆ. ಮತ್ತು ಈ ಜನ ಏನಂದರೆ ನಮ್ಮ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ನಮ್ಮ ಐತಿಹಾಸಿಕ ಸ್ಥಳಗಳು, ಯಾಕಂದ್ರೆ ನಮ್ಮ ಪೂರ್ವಜರು ಅಲ್ಲಿ ಬದುಕಿ ಬಾಳಿದ್ದಾರೆ. ನಮ್ಮ ಪೂರ್ವಜರ ಬದುಕಿ ನಮಗೆ ಸ್ವಲ್ಪ ಆಸಕ್ತಿ ಇರಬೇಕು. ಅವರು ಹೇಗಿದ್ದರು ಅನ್ನೋ ತಿಳುವಳಿಕೆ ಆದರೂ ಮೂಡಬೇಕು ನಮ್ಮಲ್ಲಿ. ಹಾಗಾಗಿ ನಾನು ಹೇಳುವುದೇನೆಂದರೆ, ನಾವು ಹೋರಾಟ ಮಾಡ್ತೇವೆ ಇತಿಹಾಸದ ಬಗ್ಗೆ. ಇಲ್ಲಿ ತುಂಬ ಇದೆ ಹೋರಾಟ ಮಾಡಲಿಕ್ಕೆ ಬೇಕಾದ್ರೆ. ಕೆಲವು ಈಗ ನಾವು ಕೊಡಂಜಕಲ್ಲ ಅಂತಿದೆ ಇಲ್ಲಿ, ಒಂದು ತುಂಬ ಐತಿಹಾಸಿಕ, ತುಂಬ ಅದರ ಬಗ್ಗೆ ಯಾರೂ ಕೆದಕುವುದಿಲ್ಲ. ತುಂಬ ಪ್ರವಾಸ ಹೋಗಿ ಅಲ್ಲಿ ಬಾಟ್ಲಿ ಎಲ್ಲ ತುಂಬ ಬಿದ್ದಿದೆ.
ನಾವು ನೋಡಿ ಬರ್ತೇವೆ. ಸುಮ್ಮನೆ ಕ್ಲೀನ್ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತದೆ ಅಂತ ನನಗೇನು ಅನಿಸೋದಿಲ್ಲ. ಅದರ ಬಗ್ಗೆ ಸ್ವಲ್ಪ ಪ್ರಜ್ಞೆ ಬೆಳೆಸ್ಕೊಳ್ಬೇಕು. ಇತಿಹಾಸದ ಬಗ್ಗೆ ಅದೊಂದು 2 ಕಲ್ಲು ಥರ ಕಾಣ್ತದೆ ಅಷ್ಟೇ, ಬೇರೆ ಬಗ್ಗೆ ಏನು ಗೊತ್ತಿಲ್ಲ ಅವರಿಗೆ. ಮೂಡುಬಿದ್ರೆಯಲ್ಲಿ ಕೇಳಿದರೆ ಮರಾಠ ಮಲ್ಲ ಬಂಡೆ ಆತೇನು, ಅಲ್ಲಿ ಒಳಗೆ ಹೊಕ್ಕರೆ ಅದರಲ್ಲಿ ತುಂಬ ಇತಿಹಾಸ ಇರ್ತದೆ. ಅದರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿ ಅದರ ಬಗ್ಗೆ ನಾವು ಪ್ರಯತ್ನ ಮಾಡ್ತೇವೆ ಅದನ್ನು. ಈಗ ಅಮರ್ ಕೋಟೆಯವರು ಅದರ ಬಗ್ಗೆ ಸಣ್ಣ ವಿಡಿಯೋಗಳನ್ನೆಲ್ಲ ಮಾಡಿ ವಾಟ್ಸಪ್ಪಲ್ಲೆಲ್ಲ ಬಿಡ್ತಾ ಇದ್ದಾರೆ. ಬಟ್ ನಾವು ಕೂಡ ಸಾಮಾನ್ಯ ಜನ ನಾವು ಕೂಡ ಅದರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿದರೆ ಈ ಐತಿಹಾಸಿಕ ಸ್ಥಳಗಳನ್ನು ಸ್ವಲ್ಪ ಉಳಿಸಲಿಕ್ಕೆ ನೆರವಾಗ್ತದೆ ಅಂತ ನನ್ನದೊಂದು ಅಭಿಪ್ರಾಯ. ಖಂಡಿತವಾಗ್ಲೂ ಕೂಡ ಈ ಒಂದು ಪ್ರಯತ್ನದಲ್ಲೂ ಕೂಡ ಜವನರ್ ಬೆದ್ರೆ ಸಂಘಟನೆ ಮುಂದಿದೆ ಅಲ್ವಾ? ಓಕೆ, ಈ ಒಂದು ಐತಿಹಾಸಿಕತೆ ಕೂಡ ಈ ಒಂದು ಯಾವ ರೀತಿಯಲ್ಲಿ ಹೋರಾಟ ಮಾಡ್ತಿದ್ರ ಅದು ಕೂಡ ಮುಂದುವರಲಿ ಅಂತ ನಾವು ಆಶಿಸ್ತೀವಿ ಸರ್. ಧನ್ಯವಾದಗಳು ಮಾತಾಡಿದ್ದಕ್ಕೆ. ಸ್ವಚ್ಛ ಮೂಡಬಿದ್ರೆಯ ಕನಸು, ರಾಷ್ಟ್ರೀಯತೆ, ಆರೋಗ್ಯದ ದೃಷ್ಟಿಯಲ್ಲಿ ಕಾಳಜಿ, ಶೈಕ್ಷಣಿಕತೆ, ಮೂಡಬಿದ್ರೆಯ ಇತಿಹಾಸವನ್ನು ಉಳಿಸುವಲ್ಲಿ ಹೋರಾಟ, ಮೂಡಬಿದ್ರೆ ಸಮಾಜದ ಒಂದು ಏಳಿಗೆಗೆ ಸದಾ ಶ್ರಮಿಸ್ತಾ ಇರುವಂತಹ ಒಂದು ಸಂಘಟನೆ ಅಂದರೆ ಅದೇ ಜವನರ್ ಬೆದ್ರೆ ಸಂಘಟನೆ. ಈ ಒಂದು ಸಂಘಟನೆ ಅಮರ್ಕೋಟೆಯವರ ನೇತೃತ್ವದಲ್ಲಿ ಇನ್ನಷ್ಟು ಕಾರ್ಯಗಳನ್ನು ಮಾಡಲಿ, ಇನ್ನಷ್ಟು ಉತ್ತಮ ಕಾರ್ಯಗಳು ಮೂಡಬಿದ್ರೆಗೆ, ಯೋಜನೆಗಳು ಮೂಡಬಿದ್ರೆಗೆ ದೊರಕುವಂತಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.